ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 39. ಮಾಮಾತ್ಮಾನಂ ಸ್ವಯಂ ಜ್ಯೋತಿ ಸರ್ವಭೂತ ಗುಹಾ ಆಶಯಂ ಆತ್ಮನಿ ಏವಾತ್ಮನ ವೀಕ್ಷ್ಯ ವಿಶೋಕ ಅಭಯಂ ರಿಚ್ಛಸಿ. ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಸಕಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿಕೊಂಡಿರುವ ಪರಮ ಸ್ವಯಂ ಪ್ರಕಾಶಾತ್ಮಕ ಆತ್ಮನಾಗಿರುವ ನನ್ನ ನೀನು ನಿನ್ನ ಬುದ್ಧಿಶಕ್ತಿಯಿಂದ ನಿನ್ನ ಹೃದಯದಲ್ಲಿ ಯಾವಾಗಲೂ ಕಾಣುವೆ. ಹೀಗೆ ನೀನು ಸಕಲ ದುಃಖಗಳಿಂದ ಮತ್ತು ಭಯದಿಂದ ಮುಕ್ತವಾಗಿರತಕ್ಕ ಶಾಶ್ವತ ಜೀವನ ಸ್ಥಿತಿಯನ್ನು ಪಡೆಯುವೆ. ಎಸ್, ಶಾಶ್ವತ ಜೀವನ ಅಂದ್ರೆ ಎಂತ? ಫಿಯರ್ ಮತ್ತು ಲ್ಯಾಮೆಂಟೇಷನ್ ಇಲ್ಲ ಅವರೇ. ದುಃಖ ಮತ್ತು ಭಯ, ದುಃಖ ಮತ್ತು ಭಯದಿಂದ ಮುಕ್ತವಾಗುವುದಂದ್ರೆ ಎಸ್. ಹಾಗೆ ಈಗ ಹೇಗೆ ದುಃಖ ಮತ್ತು ಭಯದಿಂದ ದೂರವಾಗುವಂಥದ್ದು ಇದೀಗ ಪ್ರಶ್ನೆ. ನಾನು ಇದು ಹಾಕಿದ್ದೆ, ಯಾವುದು ಸಾರಿ ಪೋಸ್ಟರಲ್ಲಿ ಪ್ರಭುಪಾದಿದು. ಒಂದು ನಿಮಿಷ. ಪ್ರಭುಪಾದಿಗಳು ಇದು ಶ್ರೀಮದ್ ಭಾಗವತಂ 7ನೇ ಸ್ಕಂದ 6ನೇ ಅಧ್ಯಾಯ 5ನೇ ಇದರಲ್ಲಿ materialistic way of life is always fearful because at every step there is danger. Materialistic life is full of anxieties and fear. Anxiety ಎಂತಾಗ್ತದೆ, ಏನಾಗ್ತದೆ, ಫಿಯರ್ ಅಂದ್ರೆ ಭಯ. ಈಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಆಂಗ್ಸೈಟಿ ಇಲ್ಲ, ಅಲ್ಲಿ ಭಯ ಕೂಡ ಇಲ್ಲ. ಇಲ್ಲಿ ಮಾತ್ರ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಭಯ. ಯಾಕೆಂದ್ರೆ ನಾವು ಇಲ್ಲಿ ನಿಜವಾದ ಸ್ಥಿತಿಯನ್ನು ಮಾಡ್ತಾ ಇಲ್ಲ, ಆದ ಕಾರಣ ನಮಗೆ ಭಯ. ಈಗ ಇಪ್ಪತ್ನಾಲ್ಕು ಎಲಿಮೆಂಟ್ಸ್ ಅಲ್ಲಿ ಬರುವಂತ ಪಂಚೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತೆ ಮನಸ್ಸು, ಅಲ್ಲಿಗೆ 16 ಆಯಿತು. ಇದು ದಿಸ್ ಎಫೆಕ್ಟ್ಸ್ 3 modes ಆಫ್ ಮೆಟೀರಿಯಲ್ ನೇಚರ್. ಯಾವುದೆಲ್ಲ 3 modes? ಎಸ್, ಹರೇ ಕೃಷ್ಣ. ಯಾವುದೆಲ್ಲ? ಹರೇ ಕೃಷ್ಣ. ಸತ್ವ ರಜಸ್ಸು ತಮಸ್ಸು. ಸತ್ವ ರಜಸ್ ತಮಸ್ಸು. ಹಾಗಾಗಿ ಇದು ಎಫೆಕ್ಟ್ ಮಾಡ್ತದೆ. ನಮ್ಮ ಪ್ರಬಲ ಇಚ್ಛೆಗಳು, ಎಂಜಾಯ್ ಮಾಡುವಂತ ಇಚ್ಛೆಗಳು, ಈ ಇಚ್ಛೆಯಿಂದ ಎಂದಾಗ್ತದೆ, ನಾವು ಇನ್ನೊಂದು ದೇಹ ಪಡಿಬೇಕಾಗ್ತದೆ. ಟ್ರಾನ್ಸ್ಮೈಗ್ರೇಟಿಂಗ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಇದು ನಮ್ಮ ಪ್ರಬಲ ಇಚ್ಛೆಯಿಂದ. ಅದು ಪ್ರಬಲವಂಥದ್ದು. ನೆಕ್ಸ್ಟ್ ಲೈಫ್ ಮನುಷ್ಯ ಆಗ್ಬಹುದು, ನೆಕ್ಸ್ಟ್ ಲೈಫ್ ಪ್ರಾಣಿ ಆಗ್ಬಹುದು, ನೆಕ್ಸ್ಟ್ ಲೈಫ್ ದೇವತೆ ಆಗ್ಬಹುದು. ದೇವತೆ ದೇಹ ಸಿಗುವಾಗ ತುಂಬಾ ಜುಬಿಲೆಂಟ್ ಇರ್ತಾರಂತೆ ಪ್ರಭುಪಾದ ಹೇಳುವಂಥದ್ದು.
ಮನುಷ್ಯನ ದೇಹ ಸಿಗುವಾಗ ಅವ ದುಃಖದಲ್ಲಿರ್ತಾರೆ, ಲ್ಯಾಮೆಂಟೇಷನ್. ಮತ್ತೆ ಪ್ರಾಣಿಯ ದೇಹ ಸಿಗುವಾಗ ಹೆದರಿಕೆಯಲ್ಲಿ ಇರ್ತಾನೆ. ಹೆದರಿಕೆಯಲ್ಲಿ ಇರ್ತಾನೆ. ಹಾಗೆ ಸಾಂಖ್ಯ ಯೋಗ, ಈಗ 2ನೇ ಅಧ್ಯಾಯ ಭಗವದ್ಗೀತೆ ಕೂಡ ಸಾಂಖ್ಯ, ಇಲ್ಲಿ ಕೂಡ ಈಗ ಸಾಂಖ್ಯ ಕಪಿಲ ಮುನಿ. 2ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ದೇಹಿನಸ್ಮಿ ಯಥಾದೇ ಕೌಮಾರಂ ಯೌವನಂ ಜರಾ ತಥಾದೇ ಅಂತರ್ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ನಾವು ಸಣ್ಣ ಮಗುವಿಂದ ಯುವತಿಗೆ ಬರ್ತೇವೆ, ಯುವತಿಯಿಂದ ನಾವು ಮಿಡ್ಲ್ ಏಜಿಗೆ ಬರ್ತೇವೆ, ಮಿಡ್ಲ್ ಏಜಿಂದ ನಾವು ಓಲ್ಡ್ ಏಜಿಗೆ ಬರ್ತೇವೆ. ನಮ್ಮ ದೇಹ ಚೇಂಜ್ ಆಗ್ತಾ ಇರ್ತದೆ. ಧೀರನಾದವನು ಎಂತ ಇದರಿಂದ ಗೊಂದಲ ಆಗುದಿಲ್ಲ ಅಂತ, ದೇಹ ಚೇಂಜ್ ಆಗುವಾಗ. ಈ ಶ್ಲೋಕ ಹೇಳುವಂಥದ್ದು 2.13. ಹಾಗೆ ಈಗ ನಾನು 16 ಎಲಿಮೆಂಟ್ಸ್ ಹೇಳಿದೆ, ಪಂಚೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಪ್ಲಸ್ ಮನಸ್ಸು ಹೇಳಿದೆ. ಮತ್ತೆ ಮನಸ್ಸಾಗಿ ಈ ಪಂಚಭೂತಗಳು, ಭೂಮಿ, ಅಪನಲು, ವಾಯು, ಖಂ, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತೆ ಮತ್ತೆ ಬರುವಂಥದ್ದು ಪ್ರಧಾನ ಈ ಪ್ರಕೃತಿ. ಹಾಗೆ ನೆಕ್ಸ್ಟ್ ಬರುವಂಥದ್ದು 25 ಆತ್ಮ. ಹಾಗೆ ಕವರಿಂಗ್ ಆಗಿದೆ, ವ್ರಾಪರ್ ಅಲ್ಲಿ ಕವರ್ ಆಗಿದೆ. ಹಾಗಾಗಿ ನಮ್ಮ ಈ ಸೋಕಾಲ್ಡ್ ವಿಜ್ಞಾನ, ಇದು ಅವರಿಗೆ ಗೊತ್ತಿಲ್ಲ, ಇದರ ಜ್ಞಾನ ಇಲ್ಲ. ಜ್ಞಾನ ಇಲ್ಲ. ಇದರ ಬಗ್ಗೆ ಮಾತಾಡೋದು ತುಂಬಾ ಮಾತಾಡ್ಬೋದು. ಓಕೆ, ಒಂದು ನಿಮಿಷ. ಓಕೆ, ಈಗ ಈ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್, ಕೆಲವೊಮ್ಮೆ ನಾವು ಖುಷಿಯಲ್ಲಿ ಇರ್ತೇವೆ, ಕೆಲವೊಮ್ಮೆ ದುಃಖದಲ್ಲಿ ಇರ್ತೇವೆ. ಸುಖ ದುಃಖ. ಸ್ವಲ್ಪ ಹೇಳುವಂಥದ್ದು, ಒಬ್ಬ ಬುದ್ಧಿವಂತನಾಗಿದ್ರೆ ಅವ ಈ ಎಂತ ಹೇಳುವಂಥ ದುಃಖ, ಲ್ಯಾಮೆಂಟೇಷನ್, ಅದರಿಂದವ ನನಗಿದು ಬೇಡ. ಮತ್ತೆ ಯಾಕೆ ನಮಗೆ ದುಃಖ ಬರುವಂಥದ್ದು? ಯಾಕೆಂದ್ರೆ ನಮ್ಮ ಇಚ್ಛೆಗಳಿಂದ, ನಮ್ಮ ಇಚ್ಛೆಗಳಿಂದ ಬರುವಂಥದ್ದು. ನನಗೆ ಈ ಪೊಸಿಷನ್ ಬೇಕಿತ್ತು, ಈ ಪೊಸಿಷನ್ ನನ್ನ ಇಚ್ಛೆಯಿಂದ ಭಗವಂತ ನನಗೆ ಗ್ರಾಂಟ್ ಮಾಡಿದ್ದಾನೆ. ಈ ನೇಚರ್ ಆಗಿ, ಭೌತಿಕ ಪ್ರಕೃತಿ ಆಗಿ, ಭೌತಿಕ ಪ್ರಕೃತಿಯಲ್ಲಿ ನಾವು ಬಂದ ಮೇಲೆ ನಾವು ಎಂತ ಅವಳ ಆದೇಶದ ಪ್ರಕಾರ ನಾವು ನಡಿಬೇಕು. ಆದ್ರೆ ಬುದ್ಧಿವಂತಿಗೆ ಯೂಸ್ ಮಾಡಿ ನಾವು ಭಗವಂತನ ವಿಚಾರ ಮಾಡಿದ್ರೆ ನಾವು ಸೇಫ್, ಇಲ್ಲದ್ರೆ ಸೇಫ್ ಅಲ್ಲ, ಇಲ್ಲದ್ರೆ ಸೇಫ್ ಅಲ್ಲ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು, ಇದು ದುಃಖಾಲಂ ಅಶಾಶ್ವತಂ. ದುಃಖಾಲಂ ಅಂದ್ರೆ ಈ ಮೆಟೀರಿಯಲ್ ವರ್ಲ್ಡ್ ಈಸ್ ಮೆಂಟ್ ಫಾರ್ ಮಿಸರಿ ಮತ್ತೆ ಟೆಂಪರರಿ.
ಈಗ ಹೇಗಂದ್ರೆ ನಮ್ದು ವಿಚಾರಗಳು, ಎಸ್ ನಾನು ಹೀಗಿದ್ರೆ ಹ್ಯಾಪಿ ಆಗಿರ್ತೇನೆ, ಖುಷಿ ಆಗಿರ್ತೇನೆ, ಹೀಗಿದ್ರೆ ಹ್ಯಾಪಿ ಆಗಿರ್ತೇನೆ. ಇದು ನಮ್ಮ ಪ್ಲಾನ್ ನಮ್ಗೆ ಬರ್ತದೆ ಇಲ್ವಾ? ಎಸ್, ಹರೇ ಕೃಷ್ಣ. ನಮ್ಗೆ ವಿಚಾರ ಬರ್ತದೆ ಇಲ್ವಾ? ನಾನು ಹೀಗೆ ಇದ್ರೆ ನಾನು ಖುಷಿಯಾಗಿರ್ತೇನೆ, ನನಗೆ ಈಗ ಒಂದು ಮನೆ ಬೇಕು, ಮನೆ ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೇನೆ. ಈಗ ಹೇಗಂದ್ರೆ ನೋಡಿ, ನಿಮಗೊಂದು ಉದಾಹರಣೆ ಹೇಳ್ತೇನೆ. ಈಗ ಒಬ್ಬ ನಿಮಿಷ, ಒಬ್ಬ ಕಾಲೇಜಲ್ಲಿ ಇದ್ದಾನೆ, PUC ಆಯ್ತು, ಈಗ PUC ಒಳ್ಳೆ ಯಾವುದು ನೀಟಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಸಿಗ್ತಾನೆ, ಹಾಗೆ ಪ್ರೇ ಮಾಡ್ತಾ ಇದ್ದಾನೆ. ಓ ಗಾಡ್, ಭಗವಂತ ನನಗೆ IIT-ಯಲ್ಲಿ ಸೀಟ್ ಬೇಕು, ಈ ರೀತಿ ಪ್ರೇ ಮಾಡ್ತಾನೆ. ಮತ್ತೆ ಅವನಿಗೆ IIT-ಯಲ್ಲಿ ಸೀಟ್ ಸಿಗ್ತದೆ. 4 ವರ್ಷ ಕಲಿತಾನೆ. ಕಲಿತ ಮೇಲೆ ವಾಪಸ್ ಅಂತ ಆಗ್ತದೆ. ಎಸ್, ಅವನಿಗೆ ಅಮೆರಿಕದಲ್ಲಿ M.Tech ಮಾಡಬೇಕು, ಇದು ಇಚ್ಛೆ ಇರ್ತದೆ. ವಾಪಸ್ ಪ್ರೇ ಮಾಡ್ತಾನೆ, ಭಗವಂತ ನನಗೆ M.Tech-ಗೆ ಸೀಟ್ ಬೇಕು, ಸೀಟ್ ಸಿಗ್ತದೆ, ಪಾಸ್. ಹೋಗ್ತಾನೆ, ಮತ್ತೆ ವಾಪಸ್ ಪ್ರಾರ್ಥನೆ ಮಾಡ್ತಾನೆ, ನಾನು ತುಂಬಾ ಫೀಸ್ ಎಲ್ಲ ಕಟ್ಟಿ ಬಂದಿದೆ, ತುಂಬಾ ಸಾಲ ಉಂಟು, ಭಗವಂತ ನನಗೆ ಒಳ್ಳೆ ಕೆಲಸ, ಒಳ್ಳೆ ಕಂಪನಿಯಲ್ಲಿ ತುಂಬಾ ಸ್ಯಾಲರಿ ಕೆಲಸ ಬೇಕಂತ ಭಗವಂತ ಗ್ರ್ಯಾಂಡ್ ಮಾಡ್ತಾನೆ. ಮತ್ತೆ ಅದಾದ್ಮೇಲೆ 27-28 ವರ್ಷ ಆಗುವಾಗ ಎಲ್ಲ ಸೆಟ್ ಆಗಿದೆ, ಈಗ ನಮ್ಗೊಂದು ಒಳ್ಳೆ ಹುಡುಗಿ ಬೇಕಂತ ಹೇಳ್ತಾನೆ. ಸ್ಯಾಂಕ್ಷನ್ ಮಾಡ್ತಾನೆ ಭಗವಂತ. ಮತ್ತೆ ಮದುವೆಯಾಗಿ 5 ವರ್ಷ ನಂತರ ಪ್ರಾರ್ಥನೆ ಮಾಡ್ತಾನೆ, ಹಣ ಉಂಟು, ಹೆಂಡತಿ ಉಂಟು, ಎಲ್ಲ ಉಂಟು, ಮಗು ಇಲ್ಲ, ಮಗು ಬೇಕಂತ ಹೇಳ್ತಾನೆ. ಭಗವಂತ ಸ್ಯಾಂಕ್ಷನ್ ಮಾಡ್ತಾನೆ. ಮತ್ತೆ ಅದಾದ ಮೇಲೆ 17 ವರ್ಷ ಭಗವಂತನ ಹತ್ರ ಹೋಗುತ್ತಿಲ್ಲ. 17-18 ವರ್ಷ ಮಗು ಆದ ಮೇಲೆ ಮತ್ತೆ ವಾಪಸ್ ಮಗ PUC ಆಗ್ತದೆ. ಆಗ ಪ್ರಾರ್ಥನೆ ಮಾಡ್ತಾನೆ, ನನ್ನ ಮಗನಿಗೆ ಹೀಗೆ ಇಂಜಿನಿಯರಿಂಗಲ್ಲಿ ಸೀಟ್ ಬೇಕು, ಮತ್ತೆ ನನ್ನ ಮಗನಿಗೆ ಈಗ M.Tech-ಅಲ್ಲಿ ಸೀಟ್ ಬೇಕು, ಮಗನಿಗೆ ಒಂದು ಮದುವೆ ಮಾಡಿಸು, ಮದುವೆ ಆದ್ಮೇಲೆ ಮಗನಿಗೆ ಮಗು ಬೇಕು. ನಮ್ದು ಇದೇ ಗೋಳು, ಹೌದಲ್ವಾ? ಸರಿಯಾದಪ್ಪ ನಾನು ಹೇಳಿದೆ ಅಂತ ಅದ್ರಲ್ಲಿ ತಪ್ಪುಂಟ? ಸರಿ ಕೃಷ್ಣ, 100% ಕರೆಕ್ಟ್. ನೀವು ಹೇಳಿ ಒಂದಾದ್ಮೇಲೆ ಒಂದು ಆಸೆ ಇದ್ದೇ ಇರುತ್ತೆ. ಸರಿ ಉಂಟು. ಹೌದು ಪ್ರಭುಜಿ, ಎಲ್ಲ ಕೇಳ್ತೀವಿ. ಹೌದಪ್ಪ, ನಾವು ಎಷ್ಟೆಲ್ಲ ಕೇಳ್ತೇವೆ. ಆಸೆ ಮಿತಿನ ಇಲ್ಲ ಪ್ರಭುಜಿ. ಹೌದೌದು. ಓಕೆ, ಹಾಗಾಗಿ ಇದು ನಮ್ಮ ಆಗುವ ಒಂದು ಪರಿಸ್ಥಿತಿ. ಅದಕ್ಕೆ ಇಲ್ಲಿ ಪ್ರಭುಪಾದಿರುವಂತದ್ದು ಎಂದ ನಮ್ಗೆ ಬೇಕಿತ್ತು, ಭಗವಂತ ನಮ್ಗೆ ಈ ಪೊಸಿಷನ್ ಕೊಟ್ಟಿದ್ದಾನೆ. ಯಾಕೆ? ನಮ್ದ ಇಚ್ಛೆಗಳು, ಅನ್ವಾಂಟೆಡ್ ಡಿಸೈರ್ಸ್. ಹಾಗೆ ಹರ್ಷ, ಶೋಕ, ಭಯ, ಆಪದ. ಹಾಗಾಗಿ ಈಗ ಹರ್ಷ, ಶೋಕ, ಹರ್ಷ ಅಂದ್ರೆ ಖುಷಿ, ಶೋಕ ಅಂದ್ರೆ ದುಃಖ, ಭಯ ಅಂದ್ರೆ ಫಿಯರ್, ಭಯ. ಆಕ್ಚುಲಿ ನಮ್ಗೆ ಎಲ್ಲರಿಗೂ ನಾವು ಭಯದ ಸಿಚುವೇಶನ್ ಅಲ್ಲಿ ಇದ್ದೇವೆ. ಪ್ಯೂರ್ ಡ್ಯೂಟೀಸ್ ಭಯದ ಸಿಚುವೇಶನ್ ಅಲ್ಲಿ ಇಲ್ಲ. ಯಾಕೆಂದ್ರೆ ಪ್ಯೂರ್ ಡ್ಯೂಟೀಸ್, ಓಕೆ, ನಿಮ್ಮಲ್ಲಿ ಪ್ರಶ್ನೆ, ಯಾಕೆ ಶುದ್ಧ ಭಕ್ತರು ಭಯದಲ್ಲಿ ಇಲ್ಲ? ಎಸ್, ಒಂದು ವರ್ಡ್ ಇದು ಉತ್ತರ. ಎಸ್, ಯಾರು ಹೇಳ್ತೀರಿ? ಅವರೆಲ್ಲ ಭಗವಂತನಿಗೆ ಶರಣಾಗಿದ್ದಾರೆ, ಕೃಷ್ಣನಲ್ಲಿ ನಂಬಿಕೆ, ಎಲ್ಲ ಅವನಿಗೆ ಬಿಟ್ಟಿದ್ದಾರೆ. ಆಕಾಂಕ್ಷೆಗಳೇ ಇಲ್ಲ ಅವರಿಗೆ. ಎಲ್ಲವನ್ನ ಭಗವಂತನಿಗೆ ಪಾದದಲ್ಲಿ ನಂಬಿಕೆ ಇದೆ. ಕೃಷ್ಣ ಭಕ್ತಿ ಬಂದ್ ಸಿಕ್ಕಿದ್ರೆ ಸಾಕು ಅಂತ. ನಂಬಿಕೆ ಇದೆ. ಅವ್ರಿಗೆ ಗೊತ್ತು ಕೃಷ್ಣನೇ ಅಲ್ಟಿಮೇಟ್ ಅಂತ. ನೋಡಿ, ನಮ್ಗೆ ಗೊತ್ತಿಲ್ವಾ? ಓಕೆ, ನಮ್ಗೆ ಕೃಷ್ಣ ಅಲ್ಟಿಮೇಟ್ ಅಂತ ಗೊತ್ತಿಲ್ವಾ? ಒಂದ್ ನಿಮಿಷ, ನಮ್ಗೆ ಗೊತ್ತಿಲ್ವಾ? ಗೊತ್ತಿದೆ.
ಇದೆ. ನಾವು ಮತ್ತೆ ಶರಣಾಗಿಲ್ಲ, ನಮ್ಗೆ ಮತ್ತೆ ಅವರಿಗೆ ನಮ್ಗೆ ವ್ಯತ್ಯಾಸ ಏನು? ಗೊತ್ತಿದ್ರೂ ಅದ್ರ ಬಗ್ಗೆ ನಡ್ಕೊಳಲ್ಲ ನಾವು. ಹಾಲಲ್ಲಾದರೂ ಸಾಕು, ನೀರಲ್ಲಾದರೂ ತರ ಸಾಕು. ನಡ್ಕೊಳಲ್ಲ. ಓಕೆ, ಎಸ್. ನೋಡಿ ಎಂತಂದ್ರೆ ಡಿಫ್ರೆನ್ಸ್ ಎಂತಂದ್ರೆ ನಮ್ಗೆ ಮತ್ತೆ ಶುದ್ಧ ಭಕ್ತರಿಗೆ ಅವರು ಕೃಷ್ಣನ ಪಾದವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ನಾವು ಯಾರ್ದಾರ್ದು ಪಾದವನ್ನು ಇಟ್ಕೊಂಡಿದ್ದೇವೆ? ಗಂಡಂದು ಪಾದ, ಮಗಂದು ಪಾದ, ಹೆಂಡತಿದು ಪಾದ, ಯಾರ್ದಾರ್ದು ಪಾದವನ್ನು ಇಟ್ಕೊಂಡಿದ್ದೇವೆ. ಇದು ಸಮಸ್ಯೆ ಅಷ್ಟೇ. ನಾವು ಕೂಡ ಇಟ್ಕೊಂಡಿದ್ದೇವೆ ಪಾದವನ್ನು, ಅವರು ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಕೈಯಲ್ಲಿ ಇಟ್ಕೊಳ್ಬೇಕು. ನಮ್ದೆಂತಾಗಿದೆ ಅಂದ್ರೆ ನಾವೀಗ ಈ ಹಲ್ಲಲ್ಲಿ ಇಟ್ಕೊಂಡಿದ್ದೇವೆ. ಎಷ್ಟೊತ್ತು ಇಟ್ಕೊಳ್ಳಿಕ್ಕೆ ಆಗ್ತದೆ? ಸ್ವಲ್ಪ ಸೆಕೆಂಡ್ ಅಷ್ಟೇ. ಕೈಯಲ್ಲಿ ಇಟ್ಕೊಳ್ಬೇಕು ಗಟ್ಟಿಯಾಗಿ, ಹೀಗೆ. ಇದು ವ್ಯತ್ಯಾಸ. ಹಾಗೆ ಇದನ್ನೀಗ ನಾವು ಸ್ಟಾಪ್ ಮಾಡ್ಬೇಕು. ಯಾವುದನ್ನು? ಹರ್ಷ, ಶೋಕ, ಭಯ, ಆಪ. ಶೋಕ, ಲ್ಯಾಮೆಂಟೇಷನ್, ದುಃಖ. ಭಯ, ಫಿಯರ್. ಇದು ಸ್ಟಾಪ್ ಮಾಡ್ಬೇಕಿದ್ರೆ ನಾವು ಒರಿಜಿನಲ್ ಪೊಸಿಷನ್ಗೆ ಬರಬೇಕು. ಒರಿಜಿನಲ್ ಪೊಸಿಷನ್ ಅಂದ್ರೆ ಗಟ್ಟಿಯಾಗಿ ಕೃಷ್ಣನ ಪಾದವನ್ನು ಹಿಡಿಯುವಂಥದ್ದು. ಗಟ್ಟಿಯಾಗಿ, ಹಲ್ಲಿನಲ್ಲಿ ಅಲ್ಲ, ಹಲ್ಲಿನಲ್ಲಿ ಹಿಡಿಯುವುದಲ್ಲ, ಕೈಯಲ್ಲಿ ಗಟ್ಟಿಯಾಗಿ ಹಿಡಿಬೇಕು ಕೃಷ್ಣನ ಪಾದವನ್ನು. ಇದು ವ್ಯತ್ಯಾಸ ನಮಗೆ ಮತ್ತು ಶುದ್ಧ ಭಕ್ತರಿಗೆ. ಅವಾಗ ಅವರು ಗಟ್ಟಿ, ಅದಕ್ಕೆ ಆದ ಕಾರಣ ಅವರಿಗೆ ಭಯ ಇಲ್ಲ, ಆದ ಕಾರಣ ಅವರಿಗೆ ದುಃಖ ಇಲ್ಲ. ಪ್ರಭುದೇವಂತದ್ದು ನಥಿಂಗ್ ಈಸ್ ಲ್ಯಾಮೆಂಟೇಬಲ್ ಇನ್ ಕೃಷ್ಣಾಸ್ ಕಿಂಗ್ಡಮ್. ದುಃಖಿಸುವಂಥದ್ದು ಏನು ಇಲ್ಲ ಅಂತೆ ಕೃಷ್ಣನ ರಾಜ್ಯದಲ್ಲಿ. ಎಲ್ಲವೂ ಕೃಷ್ಣನ ರಾಜ್ಯದಲ್ಲಿ. ಮತ್ತೆ ಕೂಡ ನಾವು ಯಾಕೆ ದುಃಖಿಸ್ತಾ ಇದ್ದೇವೆ? ಎಸ್, ಯಾರು ಹೇಳ್ತೇವೆ? ಈಗ ದುಃಖಿಸುವಂಥದ್ದು ಕೃಷ್ಣನ ರಾಜ್ಯದಲ್ಲಿ ಇಲ್ಲ, ಮತ್ತೆ ಕೂಡ ನಾವು ದುಃಖಿಸ್ತಾ ಇದ್ದೇವೆ. ಯಾಕೆ? ನಾನೇ ಒಡೆಯನಾಗ್ಬೇಕು ಅಂತ. ನಾವೇ ಒಡೆಯ. ಓಕೆ. ಈಗ ಪ್ರಪಂಚ ದುಃಖ ಹೋಗೇ ಇಲ್ಲ ಗುರುಜಿ. ಸಿಗ್ಲಿಲ್ಲ, ಅವನ ಪಾದ ಬಟ್ಟೆ ಸುತ್ತಲಿಲ್ಲ ನಾವು. ನಮ್ಗೆ ಇಂದ್ರಿಯ ನಾವು ಆಸೆಗಳು, ನಮ್ಮ ಲೋಕದಲ್ಲೇ ಇದ್ದೀವಿ, ಕೃಷ್ಣನ ಲೋಕದಲ್ಲಿ ಇಲ್ಲ. ಅದಕ್ಕೆ ನಮ್ಮ ಲೋಕದಲ್ಲಿ ಇದೆ. ಓಕೆ. ನಮ್ಮ ಇಚ್ಛೆಗಳು ಇಲ್ಲಿ ಹೋಗ್ತಾ ಇದೆ. ಪ್ರಭುಜಿ, ದೇಹದ ಭಾವನೆ. ಎಸ್, ಹರೇ ಕೃಷ್ಣ. ಹಾಗಾಗಿ ನಾವು ಒರಿಜಿನಲ್ ಪೊಸಿಷನ್ ಅಂತಂದ್ರೆ ನಾವು ಭಗವಂತನ ಅಂಶ. ವಿ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಗಾಡ್. ಹಾಗಾಗಿ ಕ್ವಾಲಿಟಿ ಸೇಮ್. ಈಗ ನಾವು ಕೂಡ ಸಚ್ಚಿದಾನಂದ, ನಾವು ಸಚ್ಚಿದಾನಂದ, ನಾವು ಅಂದ್ರೆ ಆತ್ಮ, ದೇಹ ಅಲ್ಲ. ಕೃಷ್ಣ ಕೂಡ ಸಚ್ಚಿದಾನಂದ. ಕ್ವಾಂಟಿಟಿಯಲ್ಲಿ ಡಿಫರೆನ್ಸ್. ನಾವು ಬಂಗಾರದ ಸಣ್ಣ ಒಂದು ಕಿಡಿ, ಭಗವಂತ ಗೋಲ್ಡ್ ಮೈನ್. ನಾವು 1 ಗ್ರಾಮ್ ಗೋಲ್ಡ್, ಭಗವಂತ ಗೋಲ್ಡ್ ಮೈನ್. ಕ್ವಾಲಿಟಿ, ಈಗ ಬಂಗಾರದ ಕ್ವಾಲಿಟಿ ಗೋಲ್ಡ್ ಮೈನ್ ಅಲ್ಲೇ ಮತ್ತೆ ಇದು ಸೇಮ್. ಹಾಗಾಗಿ ನಾವು ಕೂಡ ಸಚ್ಚಿದಾನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ನಾಲೆಜ್, ಆನಂದ್ ಅಂದ್ರೆ ಬ್ಲಿಸ್. ಆದ್ರೆ ಈಗ ನಾವು ಸಚ್ಚಿದಾನಂದ ಅಲ್ಲ. ಈಗ ನಾವು ದುಃಖದಲ್ಲಿದ್ದೇವೆ, ಭಯದಲ್ಲಿದ್ದೇವೆ. ದುಃಖ ಮತ್ತು ಭಯದಲ್ಲಿದ್ದೇವೆ. ಹಾಗಾಗಿ ಆ ಪೊಸಿಷನ್ಗೆ ಬರಬೇಕಿದ್ರೆ ನೋ ಮೋರ್ ಡಿಸೈರ್. ಯಾವ ಡಿಸೈರ್ ಇರಬಾರ್ದು? ಕೃಷ್ಣನ ಸೇವೆ ಬಿಟ್ಟು ಉಳಿದ ಡಿಸೈರ್. ಪ್ರಭುಪದಿರುವಂಥದ್ದು ಈಗ ಭಕ್ತಿರಸಾಮ ಸಿಂಧು ಅಲ್ಲಿ ಹೇಳುವಂಥದ್ದು ಅನ್ಯಾಭಿಲಾಷದ ಶೂನ್ಯಂ. ಅಂದ್ರೆ ಯು ಶುಡ್ ಮೇಕ್ ಝೀರೋ. ಯಾವುದನ್ನು? ಮೆಟೀರಿಯಲ್ ಡಿಸೈರ್. ಈಗ ಬುದ್ಧಿಸ್ಟ್ ಫಿಲಾಸಫಿ ಅಂತ ಝೀರೋ, ಶೂನ್ಯ, ಶೂನ್ಯ. ಹಾಗೆ ಪ್ರಭುಪದಿರುವಂಥದ್ದು ಡಿಸೈರ್ ಅನ್ನು ಝೀರೋ ಮಾಡ್ಲಿಕ್ಕೆ ಆಗುದಿಲ್ಲ. ಡಿಸೈರ್ ಇರಲೇಬೇಕು, ಆದ್ರೆ ರಿಲೇಟೆಡ್ ಟು ಕೃಷ್ಣ. ಡಿಸೈರ್ ಲೆಸ್ನೆಸ್ ಅಲ್ಲ, ಡಿಸೈರ್ ಬೇಕು, ಆದ್ರೆ ಭೌತಿಕ ಇಚ್ಛೆಗಳಲ್ಲ, ಆಧ್ಯಾತ್ಮಿಕ, ಕೃಷ್ಣನಿಗೆ ರಿಲೇಟ್ ಮಾಡುವಂಥದ್ದು. ಎಸ್.
ಹಾಗಾಗಿ ಕಣ್ಣಿನಿಂದ ನೋಡುವಂಥದ್ದು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ, ನೋಡುವಂಥದ್ದು ನೋಡ್ಲೇಬೇಕು, ಕೃಷ್ಣನನ್ನು ನೋಡುವಂಥದ್ದು. ಕಿವಿಯಿಂದ ಕೇಳುವುದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ, ಕೃಷ್ಣನ ಬಗ್ಗೆ ಕೇಳಬೇಕು. ಮೂಗಿನಿಂದ ಸ್ಮೆಲ್ ಮಾಡುವುದು ನಿಲ್ಲಿಸಲಿಕ್ಕೆ ಆಗುದಿಲ್ಲ, ಕೃಷ್ಣನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡಬೇಕು. ನಾಲಿಗೆಯಿಂದ ತಿನ್ನುವುದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೃಷ್ಣ ಪ್ರಸಾದ ತಿನ್ಬೇಕು. ಸ್ಪರ್ಶ ಮಾಡುವಂಥದ್ದು ಭಕ್ತರನ್ನು ಸ್ಪರ್ಶ ಮಾಡುವಂಥದ್ದು. ಹಾಗಾಗಿ ಜಸ್ಟ್ ಡವಟಿಯಲ್ ಮಾಡುವಂಥದ್ದು. ಹೀಗೆ ಮಾಡಿದ್ರೆ ಪಾಸ್. ಹೀಗೆ ಮಾಡಿದ್ರೆ ನಾವು ಇಲ್ಲಿ ಇಡುವುದೇ ಎಂತ ಹೇಳುವಂಥದ್ದು, ಕರ್ದಮುನಿ ಹೇಳುವಂಥದ್ದು, ಕಪಿಲಮುನಿ ಹೇಳುವಂಥದ್ದು, ಸಕಲ ಜೀವನ ಹೃದಯದಲ್ಲಿ ನೆಲೆಸಿಕೊಂಡಿರುವ ಪರಮ ಸ್ವಯಂ ಪ್ರಕಾಶ್ ಆತ್ಮಕ ಆತ್ಮನಾಗಿರುವ ನನ್ನನ್ನು ನೀನು ನಿನ್ನ ಬುದ್ಧಿಯ ಹೃದಯದಲ್ಲಿ ಯಾವ ಕಾಣುವೆ. ಹೀಗೆ ನೀನು ಸಕಲ ದುಃಖಗಳಿಂದ ಮತ್ತು ಭಯದಿಂದ ಮುಕ್ತವಾಗಿರತಕ್ಕ ಶಾಶ್ವತ ಜೀವನ ಸ್ಥಿತಿಯನ್ನು ಪಡೆಯುವೆ. ಆಗಾಗ್ತದೆ ಶಾಶ್ವತ ಜೀವನ ಪಡೆಯಲಿಕ್ಕೆ ಆಗಾಗ್ತದೆ. ಯಾವಾಗ ಕೃಷ್ಣ ಬರಬೇಕು. ಕೃಷ್ಣ ಬಂದ್ರೆ ಹೋಗ್ತದೆ. ಅಂದ್ರೆ ಕೃಷ್ಣ ಸೂರ್ಯಗೆ ಸಮಾನ, ಮಾಯರ ಅಂಧಕಾರ, ಕೃಷ್ಣ ಏನ ಮಾಯರ ಅಧಿಕಾರ. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಕತ್ತಲು ಇಲ್ಲ, ಡಾರ್ಕ್ನೆಸ್ ಇಲ್ಲ. ಡಾರ್ಕ್ನೆಸ್ ಅಂದ್ರೆ ಮಾಯ. ಕೃಷ್ಣ ಬರ್ಬೇಕು. ಈಗ ಪ್ರಭುಪಾದ ಇಲ್ಲಿ ಭಾವಾರ್ಥ ಹೇಳುವಂಥದ್ದು, ಜನರಿಗೆ ಈ ಪರಿಪೂರ್ಣ ಸತ್ಯದ ಬಗ್ಗೆ ತಿಳಿಯಲಿಕ್ಕೆ ಇಚ್ಛೆ ಉಂಟು, ಆದ್ರೆ ಬೇರೆ ಬೇರೆ ರೀತಿಯಲ್ಲಿ. ಜ್ಞಾನಿ, ಯೋಗಿ, ಭಕ್ತ. ಜ್ಞಾನಿಗೆ ಹೇಗೆ ಬ್ರಹ್ಮಜ್ಯೋತಿ, ಲೈಟ್ ಬ್ರಹ್ಮನ್ ಎಫಲ್ಜೆನ್ಸ್. ಮೆಂಟಲ್ ಸ್ಪೆಕ್ಯುಲೇಷನ್, ಅದು ಹೂವಾಪೂಹ. ಈಗ ಭಗವದ್ಗೀತೆ ತುಂಬಾ ಸಲ ಬರ್ತದೆ. ಮಾಮ ಅಂದ್ರೆ ಕೃಷ್ಣ. ಈಗ ಇಲ್ಲಿ ಕೂಡ ಬರ್ತದೆ. ಅಂದ್ರೆ ಯಾರು? ಮೀ, ಕಪಿಲ ಮುನಿ, ಮೀ, ನಾನು. ಹಾಗೆ ಪ್ರಭುಪಾದರು ಒಂದು ಮಾಮ ಅಂದ್ರೆ ದೇವೋತ್ತಮ ಪರಮಪುರುಷ ಅಂತೆ. ಆದ್ರೆ ಮಾಯವಾದಿಗಳು ಎಂತೆಂತ ಹೇಳ್ತಾರೆ, ಹಾಗಾಗಿ ಈಗ ನಾವು ಬ್ರಹ್ಮಜ್ಯೋತಿ ಅಂದ್ರೆ ಭಗವಂತನ ದೇಹದಿಂದ ಬರುವ ಕಿರಣಗಳು. ತುಂಬಾ ಎಫಲ್ಜೆನ್ಸ್, ಅದು ತುಂಬಾ ಬ್ರೈಟ್. ಹಾಗಾಗಿ ಈ ಜ್ಞಾನಿಗಳು ಅದಕ್ಕಿಂತ ಆಚೆ ಹೋಗುವುದಿಲ್ಲ. ಅವರು ಅದಕ್ಕಿಂತ ಆಚೆ ಹೋದ್ರೆ ಈಗ ಸೂರ್ಯನ ಕಿರಣ ಬ್ರಹ್ಮಜ್ಯೋತಿ. ಆದ್ರೆ ಅದು ಮಾತ್ರ ಅಲ್ಲ. ಈಗ ನೀವು ಹೀರೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ತುಂಬಾ ಹೀಟ್. ನಿಮ್ಗೆ ಇದು ಭೂಮಿಗೆ ಹೇಳಿದ ದೇಹ. ಚಂದ್ರಲೋಕ ಕೂಡ ಆಗುದಿಲ್ಲ, ಅಲ್ಲಿ ತುಂಬಾ ಕೋಲ್ಡ್, ಅಲ್ಲಿಗೆ ಅಂಥದ್ದೇ ದೇಹ ಬೇಕು. ಸೂರ್ಯಲೋಕದಲ್ಲಿ ತುಂಬಾ ಹೀಟ್. ಹಾಗಾಗಿ ಈಗ ಸಪೋಸ್ ನನಗೆ ಭಗವಂತ ಸೂರ್ಯಲೋಕಕ್ಕೆ ಹೋಗುವಂತ ವ್ಯವಸ್ಥೆ ಮಾಡಿದ್ದಾನೆ, ನನಗೆ ಆದಾಯ ಕೊಟ್ಟಿದ್ದ, ನಾನು ಹೋಗ್ತೇನೆ. ಅಲ್ಲಿ ಹೋಗುವಾಗ ಫಸ್ಟ್ಗೆ ಸೂರ್ಯನ ಕಿರಣ, ಮತ್ತೆ ಒಳಗೆ ಹೋಗುವ ನಿಮಗೆ ಡಿಸ್ಕ್ ಕಾಣ್ತದೆ, ಅದು ಪರಮಾತ್ಮ ಸಾಕ್ಷಾತ್ಕಾರ, ಸನ್ ಡಿಸ್ಕ್. ಈಗ ನಿಮ್ಗೆ ಈಗ ಬೆಳಿಗಿನ ಹೊತ್ತಿನಲ್ಲಿ ಸೂರ್ಯನ ಒಂದು ಪ್ಲೇಟ್ ತರ ಕಾಣ್ತದೆ, ಅದು ಸಣ್ಣದಲ್ಲ, ಅದು ತುಂಬಾ ದೊಡ್ಡದುಂಟು. ನಮಗೆ ಸಣ್ಣದು ಕಾಣುವಂಥದ್ದು ತುಂಬಾ ದೊಡ್ಡದುಂಟು. ಹಾಗೆ ನೀವು ಫರ್ದರ್ ಅಲ್ಲಿ ಹೋಗುವಾಗ ನಿಮಗೆ ತುಂಬಾ ದೊಡ್ಡ ಡಿಸ್ಕ್ ಕಾಣ್ತದೆ. ಮತ್ತೆ ನೀವು ಆ ಸೂರ್ಯಲೋಕಕ್ಕೆ ಒಳಗೆ ಹೋಗುವಾಗ ಅಲ್ಲಿ ಸೂರ್ಯದೇವರಿದ್ದಾರೆ, ವಿವಸ್ವಾನ್, ಅದು ಭಗವಾನ್ ಸಾಕ್ಷಾತ್ಕಾರ. ಹಾಗಾಗಿ ಸೂರ್ಯನ ಕಿರಣ ಬ್ರಹ್ಮಜ್ಯೋತಿ ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರ. ನೆಕ್ಸ್ಟ್ಗೆ
ಸನ್ ಡಿಸ್ಕ್ ಪರಮಾತ್ಮ ಸಾಕ್ಷಾತ್ಕಾರ. ನೆಕ್ಸ್ಟ್ ಬರುವಂತದ್ದು ಸೂರ್ಯದೇವರು, ಅದು ಭಗವಾನ್ ಸಾಕ್ಷಾತ್ಕಾರ. ಹಾಗಾಗಿ ಭಗವಾನ್ ಸಾಕ್ಷಾತ್ಕಾರ ಹೈಯೆಸ್ಟ್. ಇದು ಬ್ರಹ್ಮನ್ ಸಾಕ್ಷಾತ್ಕಾರ ಕೂಡ ಅಲ್ಲ, ಪರಮಾತ್ಮ ಸಾಕ್ಷಾತ್ಕಾರ ಕೂಡ ಅಲ್ಲ. ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ದೇಹದಿಂದ ಬರುವ ಕಿರಣಗಳು, ಹೇಗೆ ಸೂರ್ಯನ ಕಿರಣಗಳು ಉಂಟು ಹಾಗೆ. ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ನಮ್ಮ ಹೃದಯದೊಳಗೆ ಪರಮಾತ್ಮ ಇದ್ದಾನೆ, ನನ್ನ ಕ್ಷೀರೋದಕ ಶಾಯಿ ವಿಷ್ಣು. ಹಾಗೆ ಯೋಗಿನವರು ಒಳಗಿಂದ ಅವನನ್ನು ಕಾಣುವಂಥದ್ದು, ಪರಮಾತ್ಮನ ಕಾಣುವಂಥದ್ದು ತಪಸ್ಸು ಮಾಡಿ, ಅದು ಎರಡನೇ ಸಾಕ್ಷಾತ್ಕಾರ. ಈಸ್ ಎ ಮಧ್ಯಮ ಪುರುಷ, ನಮ್ಗೆ ಮತ್ತೆ ಭಗವಂತನ ಕನೆಕ್ಟ್ ಮಾಡುವ. ಮತ್ತೆ ಫರ್ದರ್ ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಭಗವಂತನಿಗೆ ರೂಪ ಉಂಟು, ಭಗವಂತ ಇದ್ದಾನೆ ಅಲ್ಲಿ, ಬೇರೆ ಬೇರೆ ಫಾರ್ಮ್. ವೈಕುಂಠದಲ್ಲಿ ನಾರಾಯಣ, ನರಸಿಂಹ, ವರಹ, ಕೂರ್ಮ, ಬೇರೆ 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 ಇನ್ಕಾರ್ನೇಷನ್ ಉಂಟು, ತುಂಬಾ ಉಂಟು. ಹಾಗೆ ಅವರು ಅಲ್ಲಿದ್ದಾರೆ, ಅವರಿಗೆ ಫಾರ್ಮ್ ಉಂಟು. ಆ ಫಾರ್ಮ್ ಅಲ್ಲಿ ಅವರ ಡಿವೋಟೀಸ್ ಇದ್ದಾರೆ. ಈಗ ಹೇಗಂದ್ರೆ ಅಯೋಧ್ಯೆ, ಸ್ಪಿರಿಚುವಲ್ ವರ್ಲ್ಡ್ ಅಯೋಧ್ಯೆ ಉಂಟು. ಅಯೋಧ್ಯೆಯಲ್ಲಿ ರಾಮ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ಸೀತೆ ಇದ್ದಾನೆ, ಭರತ ಇದ್ದಾನೆ, ಹನುಮಾನ್ ಇದ್ದಾನೆ. ಹಾಗೆ ಅಲ್ಲಿ ಅವನ ಸೇವೆ ಆಗ್ತಾವ. ಮತ್ತೆ ಗೋಲೋಕದಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣನ ಕವರ್ ಬಾಯ್ಸ್ ಇದ್ದಾರೆ, ಗೋಪೀಸ್ ಇದ್ದಾರೆ, ಯಶೋಧ ಇದ್ದಾರೆ, ನಂದ ಮಹಾರಾಜ ಇದ್ದಾರೆ, ಅವರು ಸೇವೆ ಮಾಡ್ತಾ ಇದ್ದಾರೆ. ಅದು ಇಟರ್ನಲ್. ಹಾಗಾಗಿ ಭಗವಂತನಿಗೆ ರೂಪ ಉಂಟು. ಭಗವಂತನಿಗೆ ರೂಪ ಇಲ್ಲ ಹೇಳುವಂಥದ್ದು ನಿಜವಾದ ಸಾಕ್ಷಾತ್ಕಾರ ಅಲ್ಲ. ಅದು ಖಾಲಿ ಯಾವುದು ಫಸ್ಟ್ ಇದು ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರ, ಅದು ಎಷ್ಟಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ರೂಪ. ಇದು ತುಂಬಾ ಮುಖ್ಯ, ಇದು ತುಂಬಾ ಮುಖ್ಯ. ಈ ಪಾಯಿಂಟ್ ನಮ್ಗೆ ಅರ್ಥ ಆಗ್ಬೇಕು. ಯಾರಾದ್ರೂ ಕೇಳಿದ್ರೆ ನಮ್ಗೆ ಈ ಪಾಯಿಂಟ್ ಅಲ್ಲಿ ನಾವು ಸರಿಯಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡುವಷ್ಟು ನಮ್ಗೆ ಜ್ಞಾನ ಇರಬೇಕು, ಸರಿಯಾಗಿ. ಸರಿಯಾಗಿ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡುವಷ್ಟು ನಮ್ಗೆ ಜ್ಞಾನ ಇರಬೇಕು. ಇದು ಶ್ರೀಮದ್ ಭಾಗವತದಲ್ಲಿ ಉಂಟು, ಶ್ಲೋಕ ಕೂಡ ಉಂಟು. ಓಕೆ, ಟ್ರೈನ್ ಎಕ್ಸಾಂಪಲ್. ಓಕೆ, ಟ್ರೈನ್ ಎಕ್ಸಾಂಪಲ್ ಹೇಳ್ತೇನೆ. ಇದು ಸ್ಟಾರ್ಟಿಂಗ್ ಭಾರತಕ್ಕೆ ಬ್ರಿಟಿಷರು ಟ್ರೈನ್ ಮಾಡಿದ್ರು. ಆಕ್ಚುಲಿ ಬ್ರಿಟಿಷರು ಟ್ರೈನ್ ಮಾಡಿದ್ದು ನಮಗೆ ಲಾಭ ಆಗಲಿ ಅಂತ ಟ್ರೈನ್ ಮಾಡಿದಲ್ಲ. ಹೆಚ್ಚಿನವರು ಹೇಳ್ತಾರೆ ಎಂತ ಮಾರೆ ಬ್ರಿಟಿಷರು ಟ್ರೈನ್ ಮಾಡಿದ್ದಾರೆ. ಆಕ್ಚುಲಿ ಬ್ರಿಟಿಷರು ಭಾರತದಿಂದ ನೋಡಿ, ಫಸ್ಟಿಗೆ ಈ ಮುಘಲರು ಲೂಟಿಕೊಂಡು ಹೋದ್ರು ತುಂಬಾ ಜನ. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಔರಂಗಜೇಬ್, ಟಿಪ್ಪು ಸುಲ್ತಾನ್, ತುಂಬಾ ಮಂದಿ. ಅವರು ಹೇಗೆ ಕೊಂಡೋದ್ರು ಅಂದ್ರೆ ಈ ಕ್ಯಾಮಲ್, ಒಂಟೆ ಮತ್ತೆ ಕುದುರೆ, ಅದರಲ್ಲಿ ಕೊಂಡೋದ್ರು. ತುಂಬಾ ಕೊಂಡೋಗಿದ್ದಾರೆ. ಅದು ಭಾರತ ಯಾವಾಗಲೂ ಕಡಿಮೆ ಆಗುದಿಲ್ಲ, ಯಾಕೆಂದ್ರೆ ಭಾರತ ಪುಣ್ಯ ಭೂಮಿ, ಕೃಷ್ಣ ಮತ್ತೆ ರಾಮ ಹುಟ್ಟಿದ ಜಾಗ. ಮತ್ತೆ ನೆಕ್ಸ್ಟ್ ಬ್ರಿಟಿಷರ್ ಬಂದ್ರು. ಬ್ರಿಟಿಷರ್ ಒಳ್ಳೆ ಪ್ಲಾನ್ ಮಾಡಿದ್ರು. ಅವರು ಟ್ರೈನ್ ಮಾಡಿದ್ದು ಲೂಟಿಕೊಂಡು ಹೋಗ್ಲಿಕ್ಕೆ. ತುಂಬಾ ಲೂಟಿಕೊಂಡು ಹೋಗಿದ್ದಾರೆ. ಈಗ ಬ್ರಿಟಿಷರ್ ಎಜುಕೇಶನ್ ಈಗ ಹೇಗಾಯ್ತಂದ್ರೆ, ಬ್ರಿಟಿಷರ್ ಸ್ಟಾರ್ಟಿಂಗ್ ಬರುವಾಗ ಭಾರತದಲ್ಲಿ ಗುರುಕುಲ ಎಜುಕೇಶನ್ ಇತ್ತು, ಫ್ರೀ ಎಜುಕೇಶನ್. ಈಗ ನೋಡಿ, ನಾವು ಮಕ್ಕಳಿಗೆಲ್ಲ ಎಷ್ಟೆಲ್ಲ ಖರ್ಚು ಮಾಡ್ತೇವೆ, ಫೀಸಿಗೆ ತುಂಬಾ ಖರ್ಚು ಮಾಡ್ತೇವೆ. ಆ ಟೈಮಲ್ಲಿ ಫ್ರೀ ಎಜುಕೇಶನ್ ಅಂದ್ರೆ
ಈಗ ಸಪೋಸ್ 1,00,000 ಎಕರೆ ಜಾಗಿ ದೇವಸ್ಥಾನಕ್ಕೆ, ದೇವಸ್ಥಾನ ಫ್ರೀ ಎಜುಕೇಶನ್ ಕೊಡುವಾಗ, ಊಟ ಫ್ರೀ, ಎಜುಕೇಶನ್ ಫ್ರೀ, ಈ ರೀತಿ ಇತ್ತು. ಬ್ರಿಟಿಷರ್ ಬಂದರು, ನೋಡಿದ್ರು ಅಂದ್ರೆ ಇವರಿಗೆ ಈ ಶಾಸ್ತ್ರದ ಮೇಲೆ, ಭಗವಂತನ ಮೇಲೆ ಅಚ್ಚಲ ನಂಬಿಕೆ ಉಂಟು. ಇದನ್ನು ಹೇಗೆ ತೆಗೆಯುವಂಥದ್ದು ಅವ್ರಿಗೆ ಗೊತ್ತಾಯ್ತು ಎಜುಕೇಶನ್ ಸಿಸ್ಟಮ್ ಇಂದ. ಹಾಗೆ ಅವರ ಎಜುಕೇಶನ್ ಸಿಸ್ಟಮ್ ಅನ್ನು ತರಬೇಕಲ್ಲ, ಅದಕ್ಕೆ ಎಂತ ಮಾಡಿದ್ರು, ಈಗ ಟೆಂಪಲ್ ಅಲ್ಲಿ 1,00,000 ಎಕರೆ ಜಾಗ ಉಂಟು, ಅದರಲ್ಲಿ 90,000 ಎಕರೆ ಜಾಗವನ್ನು ಅವರು ಕಿತ್ತುಕೊಂಡು, ಮತ್ತೆ 10,000 ಎಕರೆ ಜಾಗೆಯಲ್ಲಿ ಅವರಿಗೆ ಸರಿಯಾಗಿ ಕೃಷಿ ಕೂಡ ಮಾಡಲಿ, ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ, ಊಟ ಕೊಡ್ಲಿಕ್ಕೆ ಆಗುದಿಲ್ಲ, ಗುರುಕುಲಕ್ಕೆ ಎಜುಕೇಶನ್ ಎಲ್ಲ ಸ್ಟಾಪ್ ಮಾಡಿದ್ರು, ಅವರ ಎಜುಕೇಶನ್ ಈ ರೀತಿ ಆಗುತ್ತೆ. ಹಾಗೆ ಈಗ ನಮ್ಮ ಈ ಸೋಕಾಲ್ಡ್ ಎಜುಕೇಶನ್ ಈಗ ಏನ್ ಮಾಡ್ಲಿಕ್ಕೆ ಆಗುದು, ನಾವು ಅದರೊಟ್ಟಿಗೆ ಹೋಗ್ಬೇಕು, ಅದರೊಟ್ಟಿಗೆ ನಾವು ಕೃಷ್ಣ ಭಕ್ತಿ ಕೂಡ ಮಾಡಬೇಕು. ಆದ್ರೆ ನಿಜವಾದ ಎಜುಕೇಶನ್ ಈ ರೀತಿ ಇತ್ತು ಇದು ಹಿಂದಿನ ಕಾಲದಲ್ಲಿ. ಪ್ರಭುಪಾದ ಹೇಳ್ತಾರೆ ಹೇಗೆ ಅಂದ್ರೆ, ಪ್ರಭುಪಾದ ಹೇಳುವಂಥದ್ದು ಈ ರಾಧಾ ಗೋವಿಂದಜಿ ಟೆಂಪಲ್ 500 ವರ್ಷದ ಹಿಂದೆ ರೂಪ ಗೋಸ್ವಾಮಿಗೆ ಒಬ್ಬ ಸಿಂಧಿಂದ ವ್ಯಾಪಾರಿ ಬರುವಂಥದ್ದು, ಬಂದು ಅಡ್ಡ ಬೀಳ್ತಾನೆ, ನಾನು ತುಂಬಾ ಹಣ ಮಾಡಿದ್ದೇನೆ, ನನಗೆ ದೇವಸ್ಥಾನ ಕಟ್ಟಬೇಕು. ನೋಡಿ, ಹಿಂದಿನ ಕಾಲದಲ್ಲಿ ಅವರು ಬಂದು ಕೊಡ್ತಾ ಇದ್ರು, ಅಂತ ಜನರು ಇದ್ರಂತ ಪ್ರಭುಪಾದ ಹೇಳ್ತಾರೆ. ಹಾಗೆ ಅವ್ರು ಬಂದು ಅಡ್ಡ ಬೀಳ್ತಾನೆ. ಈಗ ಇವರೆಲ್ಲವನ್ನು ಬಿಟ್ಟು ಬಂದಿದ್ದಾರೆ ರೂಪ ಗೋಸ್ವಾಮಿ, ಅವರಿಗೆ ಅವರು ಮಿನಿಸ್ಟರ್ ಆಗಿದ್ರು ನವಾಬ್ ಹುಸೇನ್ ಶಾ. ಹಾಗೆ ಬಿಡುವಾಗ ಅವರಿಗೆ 1 ಬೋಟ್ ಚಿನ್ನದ ನಾಣ್ಯ ಸಿಕ್ತು, ಅದರಲ್ಲಿ 50% ವೈಷ್ಣವರಿಗೆ ಕೊಟ್ಟರು, ಕೃಷ್ಣ ಪ್ರಜ್ಞೆ ರಿಲೇಟೆಡ್, 25% ಫ್ಯಾಮಿಲಿ ಕೊಟ್ಟರು, 25% ಸೇಫ್ಟಿಗೆ ಇಟ್ಟಿದ್ರು. ಅದನ್ನು ಕೂಡ ಮತ್ತೆ ಅವರ ಅಣ್ಣ ಜೈಲಿಂದ ಬರುವಾಗ ಸನಾತನ ಗೋಸ್ವಾಮಿ ಯೂಸ್ ಮಾಡಿದ್ರು. ಈಗ ಹಣ ಇಲ್ಲ, ಈಗ ಜಸ್ಟ್ ಬರೀ ಕೋಪಿನಲ್ಲಿ ಬರೀತಾ ಇದ್ದಾರೆ. ಹಾಗೆ ಅವರಿಗೆ ಡಿಟೀಸ್ ಕೂಡ ಇತ್ತು, ಈ ರಾಧಾ ಗೋವಿಂದ ಡಿಟಿ, ಅದೊಂದು ಮರದಲ್ಲಿ ಒಂದು ಬಟ್ಟೆ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಬರ್ತಾನೆ ವ್ಯಾಪಾರಿ, ಬಂದು ಹೇಳ್ತಾನೆ ನಮ್ಗೆ ಹಣ ಉಂಟು, ಈಗ ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ. ಅವ್ರು ಹೇಳ್ಬೋದು ನೀನು ಹೋಗು ಮಾರೆ, ನನ್ನ ಕೆಲಸದಲ್ಲಿ. ಅವರಿಲ್ಲ, ಅವ್ರೆಂತ ಹೇಳಿದಂದ್ರೆ ಎಸ್ ರಾಧಾ ಗೋವಿಂದಿಗೆ ದೇವಸ್ಥಾನ ಕಟ್ಟು, ಹಣ ಉಂಟಲ್ಲ ಕಟ್ಟು. ನಾವು ಕಟ್ಟಿದ್ವಿ. ಪ್ರಭುಪಾದ ಹೇಳುವಂಥದ್ದು ಎಷ್ಟು ಸ್ಪೆಂಡ್ ಮಾಡಿದಾರಂದ್ರೆ, ಫುಲ್ ವಜ್ರ ಗೋಲ್ಡ್ ಎಲ್ಲ ಅಷ್ಟು ಬ್ಯೂಟಿಫುಲ್ ಮಾಡಿದಂತೆ. ಮತ್ತೆ 1,00,000 ಜನ ಸೇವೆಗೆ ಇದ್ರಂತೆ ಕೆಲಸದಲ್ಲಿ. ನೀವೆಣಿಸಿ, 1,00,000 ಜನ. ಎಂತ ಹಣಕ್ಕೆ ಅಲ್ಲ, ಸ್ಯಾಲ್ರಿಗೆ ಅಲ್ಲ. ಈಗೆಲ್ಲ ದೇವಸ್ಥಾನದಲ್ಲಿ ಸ್ಯಾಲ್ರಿಗೆ ಎಲ್ಲ ಇರ್ತಾರೆ, ಸ್ಯಾಲ್ರಿ ಅಲ್ಲ, ಫ್ರೀ ಸೇವೆ. ಈಗ ನಿಮ್ಗೆ ಆಗ್ಬೋದು 1,00,000 ಜನ ಯಾಕೆ ಅಪ್ಪ ಸೇವೆಗೆ ಅಂದ್ರೆ, ಬೆಳಿಗ್ಗೆ ಭಗವಂತನ 4 ಗಂಟೆಗೆ ಎಬ್ಬಿಸುವಂಥದ್ದು, ರಾತ್ರಿ ಭಗವಂತನನ್ನು 9 ಗಂಟೆಗೆ ಮಲಗಿಸುವಂಥದ್ದು. ಅಲ್ಲಿ ತನಕ ಕಂಟಿನ್ಯೂ ಅರ್ಧ ಗಂಟೆಗೆ ಭಗವಂತನ ನೈವೇದ್ಯ, ಅರ್ಧ ಗಂಟೆಗೆ ಪೂಜೆ, ಅಲಂಕಾರ. ಅದೇ ಹೀಗೆ ಶಿಫ್ಟ್ ವೈಸ್ 3 ಜನ ಬರ್ತಾರೆ, ಅರ್ಧ ಗಂಟೆ ಮತ್ತೆ ಹೋಗ್ತಾರೆ, ಇನ್ನು 100 ಜನ ಬರ್ತಾರೆ, ಇನ್ನು 100, ಆ ರೀತಿ ಫುಲ್ ಸೇವೆ. ಮತ್ತೆ ಈ ಮುಘಲರು ಬಂದು ಎಲ್ಲವನ್ನು, ಈಗ ಯಾರು ಹೋಗಿದ್ದಾರೆ ಗೊತ್ತಿಲ್ಲ, ನಾನು ತುಂಬಾ ಸತಿ ಹೋಗಿದ್ದೇನೆ ರಾಧಾ ಗೋವಿಂದ, ಎಲ್ಲಿ ಬೃಂದಾವನದಲ್ಲಿ. ಈಗ ಆ ದೇವಸ್ಥಾನದಲ್ಲಿ ಯಾವುದಿಲ್ಲ, ಅವರ ಒಬ್ಬ ವ್ಯಾಪಾರಿ ಅಷ್ಟು ಖರ್ಚು ಮಾಡಿದ್ದಾನೆ, ಈಗ ಇಲ್ಲ. ಅಂದ್ರೆ ಈ ಮುಘಲರೆಲ್ಲ ಕಿತ್ತುಕೊಂಡು ಹೋಗಿದ್ದಾರೆ. ಹಾಗೆ ಬ್ರಿಟಿಷರು ಮಾಡಿದ್ರು ಟ್ರೈನ್ ಅದಕ್ಕೆ ಲೂಟ್ಲಿಕ್ಕೆ. ಹಾಗೆ ಟ್ರೈನ್ ಮಾಡಿದ್ರು, ಟ್ರೈನ್ ಮಾಡುವಾಗ ಜನರೆಲ್ಲ ಫಸ್ಟ್ ಅಲ್ಲ ನೋಡ್ತಾ ಇದ್ದಾರೆ, ಅಂದ್ರೆ ಫುಲ್ ಗದ್ದೆ ನಡುವಲ್ಲಿ ಟ್ರೈನ್. ಈಗ ಕೂಡ ನೀವು ಇಲ್ಲಿಗೆ ಅಲ್ಲಿ ಬೆಂಗಾಲದಲ್ಲಿ ಹೋದ್ರೆ ಅದೇ ರೀತಿ ಉಂಟು. ಹಾಗೆ ತುಂಬಾ 500 ಜನ ಸೇರಿದ್ರು, ಬೆಳಿಗ್ಗೆನೂ ಸೇರಿದ್ದಾರೆ, ಬರ್ತದೆ ಅಂತ. ಕಡೆಗೆ ಎಷ್ಟೋ ದೂರದಲ್ಲಿ ನೋಡ್ತಾರೆ, ನಾವು ಟ್ರೈನ್ ನೋಡಿದ್ದೇವೆ, ಹೋಗ್ತಾರೆ. ಒಂದೆಷ್ಟು 450 ಜನ ಹೋಗ್ತಾರೆ. ಇದು ಬ್ರಹ್ಮನ್ ಸಾಕ್ಷಾತ್ಕಾರ. ಎಷ್ಟೋ ದೂರ ಅಂದ್ರೆ ಗದ್ದೆಯಲ್ಲಿ ಆಲ್ಮೋಸ್ಟ್ ನಿಮ್ಗೆ 10 ಕಿಲೋಮೀಟರ್ ಕಾಣ್ತದೆ ನಿಮ್ಗೆ, ಎಷ್ಟೋ ದೂರದಲ್ಲಿ ಕಾಣ್ತಾರೆ. ಟ್ರೈನ್ ಬಂದು ನಾವು ನೋಡಿದ್ದೇವೆ ಅಂತ. ಈಗ ಅವ್ರು ಟ್ರೈನ್ ಅನ್ನು ನೋಡಿದ್ರ, ಎಸ್ ಯಾರು ಹೇಳ್ತಾರೆ, ಎಸ್ ಟ್ರೈನ್ ಅಲ್ಲಿ ನೋಡಿದ್ರ ಅವ್ರೀಗ? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದೆ. ಇಲ್ಲ, ಟ್ರೈನ್ ಅಲ್ಲಿ ನೋಡಿದ್ರು ಅಂದ್ರೆ ಸಂಪೂರ್ಣವಾಗಿ ನೋಡಿಲ್ಲ. ಸಂಪೂರ್ಣವಾಗಿ ದೂರದಲ್ಲಿ ನೋಡಿದ್ರು. ನೋಡಿದ್ರು.
ಜಸ್ಟ್ ಸ್ವಲ್ಪ ಅವರಿಗೆ ಟ್ರೈನ್ ಆಗಿ ದೂರದಲ್ಲಿ ಕಾಣಿತು. ಓಕೆ, ಮತ್ತೆ ಒಂದು 50 ಜನ ನಿಂತರು. 50 ಜನ ಎಂತ ಮಾಡಿದ್ರು, ಟ್ರೈನ್ ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ಆಗುವಷ್ಟು ಅಲ್ಲಿಂದ. ಆಗ ಅವರಿಗೆ ಕರೆಕ್ಟ್ ಕಾಣ್ತಾ ಉಂಟು. ನೋಡಿದ್ರಾ? ಎಸ್, ನಾವು ನೋಡಿದ್ದೇವೆ. ಅವರಿಗಿಂತ ಇವರು ಬೆಟರ್. ಅವರು ಎಷ್ಟೋ 10 ಕಿಲೋಮೀಟರ್ ದೂರದಲ್ಲಿ ನೋಡಿದ್ರು, ಇವರು 1 ಕಿಲೋಮೀಟರ್. ಕಂಡಿದ್ದೀವಿ ಅವರಿಗೆ ಟ್ರೈನ್, ಫುಲ್ ಟ್ರೈನ್ ಕಂಡಿದ್ದು. ಅದರಲ್ಲಿ 45 ಮಂದಿ ಹೋದ್ರು. 500ರಲ್ಲಿ 450 ಹೋದ್ರು, ನೆಕ್ಸ್ಟ್ಗೆ 45. ಇದು ಪರಮಾತ್ಮ ಸಾಕ್ಷಾತ್ಕಾರ. ಮತ್ತೆ 5 ಮಂದಿ ಅಲ್ಲೇ ನಿಂತರು. ಟ್ರೈನ್ ಅವರ ಅಲ್ಲಿ ಸ್ಟಾಪಿಗೆ ಬಂತು, ಟ್ರೈನ್ ಒಳಗೆ ಹೋದ್ರು. AC ಕ್ಯಾಬಿನ್, ಸ್ಲೀಪರ್, ಜನರಲ್, ಅದರೊಳಗೆ ಟಾಯ್ಲೆಟ್ ಎಲ್ಲ ನೋಡಿದ್ರು. ಇದು ಭಗವಾನ್ ಸಾಕ್ಷಾತ್ಕಾರ. ಈಗ ಈ 3ರಲ್ಲಿ ಎಂತಾದ್ರೂ ವ್ಯತ್ಯಾಸ ಉಂಟಾ? 3 ಸೇಮ ಅಲ್ಲ, ಎಂತಾದ್ರೂ ವ್ಯತ್ಯಾಸ ಉಂಟಾ? ಸರಿ, ಎಂತ ಹೇಳ್ತೀರಿ? ವ್ಯತ್ಯಾಸ ಉಂಟು ಪ್ರಭುಜಿ. ವ್ಯತ್ಯಾಸ ಇದೆ ಪ್ರಭುಜಿ. ಹಾಗಾದ್ರೆ ಯಾವ ಸಾಕ್ಷಾತ್ಕಾರ ಅತ್ಯುನ್ನತ ಸಾಕ್ಷಾತ್ಕಾರ? ಟ್ರೈನ್ ಒಳಗೆ ಹೋಗಿ ಎಲ್ಲ ನೋಡಿದ್ದು. ಹಾಗೆ ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ಧಾಮಕ್ಕೆ ಒಳಗೋಗಿ ಭಗವಂತನ ಲೀಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ನಮ್ಮ ಹೇಗೆ ಅಂದ್ರೆ ನಮ್ಮ ಸ್ವರೂಪ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್. 5 ರಸಗಳುಂಟು: ಶಾಂತರಸ, ದಾಸ್ಯ ರಸ, ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಈಗ ಈ 5ರಲ್ಲಿ ನಮ್ದು ಕೂಡ ಒಂದುಂಟು. ಈಗ ನಾವು ದಾಸ್ಯ, ನಾವು ಇನ್ನೂ 3ಕ್ಕೆ ಹೋಗ್ಲಿಕ್ಕಿಲ್ಲ. ಅದು ನಾವು ಸಾಧನೆ ಮಾಡಿ 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 ನಮ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಗೊತ್ತಾಗ್ತದೆ. ಸಾಧನ ಸಿದ್ಧರಾದ ಮೇಲೆ ಗೊತ್ತಾಗ್ತದೆ ನಮ್ಗೆ. ಈಗ ಎಲ್ಲ ಪ್ರಭುಪಾದಿದು ಪ್ರಿವಿಯಸ್ ಆಚಾರ್ಯರೆಲ್ಲ ದೇರ್ ಆಲ್ ಇನ್ ಮಾಧುರ್ಯ ರಸ, ದೇರ್ ಆಲ್ ಮಂಜರೀಸ್. ಸೊ ದೇ ಆರ್ ಸರ್ವಿಂಗ್, ದೇ ಆರ್ ನಾಟ್ ಆರ್ಡಿನರಿ. ಎಲ್ಲ ಪ್ರಿವಿಯಸ್ ಆಚಾರ್ಯರು, ಪ್ರಭುಪಾದಿಂದ ಪ್ರಿವಿಯಸ್ ಎಲ್ಲ ಆಚಾರ್ಯರು. ಹಾಗೆ ನಮ್ದು ಈಗ ಅಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ನಮ್ದು ಬೈ ಡಿಫಾಲ್ಟ್ ವಿ ಆರ್ ದಾಸ್ಯ, ವಿ ಆರ್ ಫಾಲೋವರ್ಸ್ ಆಫ್ ಹನುಮಾನ್. ನಾವು ಈಗ ಸಾಧನೆ ಮಾಡ್ಬೇಕು, ನಮ್ಮ ದಾಸ್ಯ ರಸ. ಆದ್ರೆ ನಾವು ಭಕ್ತಿ ಮಾಡ್ತಾ 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 ನಮ್ಗೆ ಅರ್ಥ ಆಗ್ತದೆ ವಾಟ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್. ಹಾಗಾಗಿ ಭಗವಂತನ ಧಾಮಕ್ಕೆ ಹೋಗಿ ಭಗವಂತಗೆ ಪರ್ಸನಲ್ ಆಗಿ ಸೇವೆ ಮಾಡುವಂತದ್ದು, ದಿಸ್ ಈಸ್ ಹೈಯೆಸ್ಟ್. ಸೀಯಿಂಗ್ ಹಿಮ್ ಫೇಸ್ ಟು ಫೇಸ್. ಭಗವಂತನಿಗೆ ರೂಪ ಉಂಟು. ಈಗ ನಾವು ಸಾಧನ ಸಿದ್ಧರಾದ್ರೆ ಹೇಗೆ? ಸಾಧನ ಸಿದ್ಧರಾದ್ರೆ ಸಾಧನೆ ಮಾಡಿ ಮಾಡಿ ಸಿದ್ಧರಾಗುವಂಥದ್ದು. ಆಗ ನಮ್ಮ ಈ ದೇಹ ಎಲ್ಲ ಕಂಪ್ಲೀಟ್ ಟ್ರಾನ್ಸ್ಜೆಂಡಲ್ ಆಗ್ತದೆ, ಟ್ರಾನ್ಸ್ಜೆಂಡಲ್ ಆಗ್ತದೆ. ಮತ್ತೆ ನಾವು ಸಾಯುವಾಗ ವೈಕುಂಠದಿಂದ ವಿಮಾನ ಬರ್ತದೆ, ವಿಮಾನ ನಮ್ಮನ್ನು ಕೊಂಡೋಗ್ತದೆ ವೈಕುಂಠಕ್ಕೆ. ಟ್ರಾನ್ಸ್ಜೆಂಡಲ್ ಬಾಡಿ. ಸಾಧನೆ ಮಾಡ್ಬೇಕು, ಇದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿ ಮಾಡಿ ನಾವು ಸಾಧನೆ ಸಿದ್ಧರಾಗಲಿಕ್ಕೆ ಆಗ್ತದೆ. ಅದಕ್ಕೆ ಪ್ರಭುಪಾದ ಅವರಲ್ಲಿ ನಿತ್ಯ ಸಿದ್ಧ. ಅವರು ಇಲ್ಲಿ ಬಂದದ್ದೇ ಭಗವಂತನ ಆದೇಶದಲ್ಲಿ, ಈ ನಿತ್ಯ ಬದ್ಧರನ್ನು ಕೊಂಡೋಗ್ಲಿಕ್ಕೆ ಬಂದದ್ದು. ಹಾಗಾಗಿ ಈ ಭಗವಾನ್ ಸಾಕ್ಷಾತ್ಕಾರ ಹೈಯೆಸ್ಟ್. ಸರ್ವಿಂಗ್ ಹಿಮ್ ಪರ್ಸನಲಿ. ಹೀಗೆ, ಹೌ ಕ್ಯಾನ್ ಐ ಸರ್ವ್ ಯು? ಐ ವಾಂಟ್ ಟು ಅಸಿಸ್ಟ್ ಯು. ಹೇಗೆಂದ್ರೆ ಈ ರಾಧಾಕೃಷ್ಣ ಪ್ರಾಣಮೋಹ, ಶ್ಯಾಮ ಗೌರಿ ಅಂಗೆ ದಿವೋ ಚಂದನೆ ರಗಂದ ಶ್ಯಾಮರಾದುಲಾವೋ ಕಬೆ ಹೇರಿಮುಖ ಚಂದ್ರ. ನರಸಿಂಹದಾಸ್ ಠಾಕೂರ್ ಹೇಳುವಂಥದ್ದು, ಐ ಆಮ್ ನಾಟ್ ಕ್ವಾಲಿಫೈಡ್, ಐ ವಾಂಟ್ ಟು ಅಸಿಸ್ಟ್ ದೀಸ್ ಗೋಸ್ವಾಮೀಸ್. ಯಾರು ಗೋಸ್ವಾಮೀಸ್? ಐ ವಾಂಟ್ ಟು ಅಸಿಸ್ಟ್ ದೆಮ್. ಜೀವ ಗೋಸ್ವಾಮಿದು ಶಿಕ್ಷಾ ಡಿಸೈಪಲ್ ನರಸಿಂಹದಾಸ್ ಠಾಕೂರ್. ಸೊ ನರಸಿಂಹದಾಸ್ ಠಾಕೂರ್ ಹೇಳುವಂಥದ್ದು, ಐ ವಾಂಟ್ ಟು ಅಸಿಸ್ಟ್ ದೀಸ್ 6 Goswamis, but if I get chance, then when I will apply Chandan. Initially ಹೇಳುವಂಥದ್ದು, I have no qualification.
Other if I get chance, then I will apply Chandan. Chandan. ಹಾಗೆ ಈ ಮೂಡ್ ಇರ್ಬೇಕಾದ್ರೆ ಸ್ಪಿರಿಚುವಲ್ ವರ್ಲ್ಡ್ ಹೋದ ಮೇಲೆ ಯು ವಿಲ್ ಗೆಟ್ ಚಾನ್ಸ್ ಟು ಸರ್ವ್. ಅಲ್ಲಿ ನಿಮಗೆ ಚಾನ್ಸ್ ಇರ್ತದೆ, ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕು ಸರ್ವ್. ಈಗ ಆಲ್ ಆಫ್ ಸಡನ್ ಅಲ್ಲಿ ಹೋಗಿ ನಮಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಎಂತ ಹೇಳುವಂತದ್ದು ಸರಿಯಾದ ರೀತಿ ಅಲ್ಲ. ಇಫ್ ಯು ಆರ್ ಸ್ಟಾರ್ಟಿಂಗ್ ಸೇವಾ ಹಿಯರ್, ದೆನ್ ಯು ಕ್ಯಾನ್ ಸರ್ವ್ ದೇರ್. ಇಲ್ಲದೆ ಆಗುದಿಲ್ಲ. ಇಲ್ಲೇ ನಾವು ಅಲ್ಲಿ ಹೋಗಿ ವಿ ವಿಲ್ ಸಿಂಪ್ಲಿ ಎಂತ ಆಗ್ತದೆ, ವಿ ವಿಲ್ ಡಿಸ್ಟರ್ಬ್ ದಿ ಲೀಲಾ. ನಾವು ಅಲ್ಲಿ ಹೋಗಿ ಹೆಡ್ಡೇಕ್ ಆಗ್ತೇವೆ. ಹೆಡ್ಡೇಕ್ ಅಂದ್ರೆ ಎಂತ ತಲೆನೋವು ಮಾರೆ, ಬಂದ ಮಾರೆ, ಕಿರಿಕಿರಿ ಮಾರೆ, ಆ ರೀತಿ ಆಗ್ತದೆ. ನಾವು ತಲೆನೋವು ಆಗಬಾರ್ದು. ಯಾಕೆಂದ್ರೆ ಅಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಫ್ ಯು ಆರ್ ನಾಟ್ ಸರ್ವಿಂಗ್ ದೇರ್, ಯು ಕಾಂಟ್ ಸರ್ವ್. ಓನ್ಲಿ ಇಫ್ ಯು ಆರ್ ಸರ್ವಿಂಗ್ ಹಿಯರ್, ಯು ಕ್ಯಾನ್ ಸರ್ವ್ ದೇರ್. ಇಲ್ಲದೆ ಆಗುದಿಲ್ಲ. ಹಾಗಾಗಿ ಇವತ್ತಿನ ಮೇನ್ ಪಾಯಿಂಟ್ ಎಂತಂದ್ರೆ, ಭಗವಂತನ ಈ ಭಗವಾನ್ ಸಾಕ್ಷಾತ್ಕಾರ ಪಡೆದ್ರೆ ನಾವು ದುಃಖ ಮತ್ತು ಭಯದಿಂದ ದೂರ ಆಗ್ತೇವೆ. ಈಗ ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ. ನಾವು ಈಗ ಭಗವಂತನ ಪಾದವನ್ನು ಈ ಹಲ್ಲಲ್ಲಿ ಇಡಲಿಕ್ಕೆ ನೋಡ್ತಾ ಇದ್ದೇವೆ. ಕೈಯಲ್ಲಿ ಗಟ್ಟಿಯಾಗಿ ಹಿಡಿಬೇಕು. ಕೈಯಲ್ಲಿ ಗಟ್ಟಿಯಾಗಿ ಹಿಡಿದ್ರೆ ಮತ್ತೆ ನಾವು ದುಃಖ ಮತ್ತೆ ಭಯದಿಂದ ದೂರ ಆಗ್ಬೋದು. ಎಷ್ಟು ಹರೇ ಕೃಷ್ಣ. ಯಾರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಅಂತ ಸಂಗೀತಮಯ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಅದೇ ಏಕಾದಶಿ ದಿನದಂದು ಡೊನೇಷನ್ ಮಾಡೋದ್ರ ಬಗ್ಗೆ. ಓಕೆ, ನೋಡಿ ಹೇಗೆಂದ್ರೆ ರೀನಾ ಮಾತಾಜಿ ಕೋಆರ್ಡಿನೇಟರ್ ಡೊನೇಷನ್ ಇದು. ಹಾಗೆ ರೀನಾ ಮಾತಾಜಿ ಮತ್ತೆ ನೇತ್ರ ಮೋಹನ್ ಮಾತಾಜಿ ಇಬ್ಬರು. ಹಾಗಾಗಿ ಅವರು ಹೇಳಿದ್ದು ಎಂತಂದ್ರೆ, ಏಕಾದಶಿ ದಿವಸ ಪ್ರತಿ ಏಕಾದಶಿ ಅಂದ್ರೆ ತಿಂಗಳಿಗೆ 2 ಏಕಾದಶಿ ಬರ್ತದೆ. ಮಿನಿಮಮ್ 500, ಜಾಸ್ತಿ ನಿಮ್ಗೆ ಆಗೋದಿದ್ರೆ ಕೊಡ್ಬೋದು. ಆದ್ರೆ 500 ಡೊನೇಷನ್ ಮಾಡೋದ್ರಿಂದ, ಹೇಗೆಂದ್ರೆ ಕನ್ನಡ ಗ್ರೂಪಿನಿಂದ ಬೇರೆ ಗ್ರೂಪ್ನವರೆಲ್ಲ ತುಂಬಾ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿನ್ನೆ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ. ಟೋಟಲ್ 12,70,000 ಬಂದಿತ್ತು. ಮತ್ತೆ ಮಾತಾಜಿ ನಿನ್ನೆ ಒಂದು 70,000 ಕೊಟ್ಟರು. ಹಾಗಾಗಿ ಈಗ 13,40,000 ಓಕೆ 13,40,000 ಬಂದಿದೆ ಕನ್ನಡ ಟೀಮಿಂದ. ಹಾಗೆ ಇಂಗ್ಲಿಷ್ ಇಂದ ಒಂದೊಂದು ಗ್ರೂಪ್ ಇಂದ 13 lakhs ಬಂದಿದೆ. ಒಂದೊಂದು ಗ್ರೂಪಿನಿಂದ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಇಂದ. ಹಾಗಾಗಿ ದಯವಿಟ್ಟು ಪ್ರಯತ್ನ ಮಾಡಿ ಎಲ್ಲರೂ. ಹಾಗೆ ಅವ್ರು ಹೇಳುವಂಥದ್ದು ಎಲ್ಲರಿಗೂ ಎಂತಂದ್ರೆ ಬರ್ಡನ್ ಆಗಬಾರ್ದಲ್ಲ. ಅದಕ್ಕೆ ಮಿನಿಮಮ್ 500, ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಮಿನಿಮಮ್ 500 ಹಾಕಿದ್ರೆ ಕನ್ನಡ ಡಿಪಾರ್ಟ್ಮೆಂಟ್ ಇಂದ ಕೂಡ, ಯಾಕಂದ್ರೆ ಅವ್ರು ಹೇಳುವಂಥದ್ದು ಮೀಟಿಂಗ್ ಎಲ್ಲ ಆಗುವಾಗ ಹೋಗ್ತಾರೆ. ಹಾಗೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಕಂಟಿನ್ಯೂಸ್ ಬರ್ತಾ ಉಂಟು. ಹಾಗೆ ಇಲ್ಲಿಂದ ಕೂಡ ಎಂಥದ್ದು ಬರಲಿ ಅಂತ ಭಾಗವತಂ ಗ್ರೂಪ್ ಇಂದ ಸಂಗೀತಮಯ ಪೋಸ್ಟ್ ಮಾಡ್ತಾರೆ. ಎಸ್, ನಿಮಗೆ ಎಂತ ಫೋರ್ಸ್ ಏನಿಲ್ಲ. ನಿಮಗೆ ಇಚ್ಛೆ ಇದ್ದಲ್ಲಿ ಕೊಡ್ಬೋದು ಏಕಾದಶಿಗೆ, ಎವ್ರಿ ಏಕಾದಶಿಗೆ. ಎಸ್, ಆಯ್ತು. ಹರೇ ಕೃಷ್ಣ. ನೋಡಿ, ಇದಕ್ಕೆ ಯಾವುದಕ್ಕೂ ಫೋರ್ಸ್ ಇಲ್ಲ. ಇದೆಂತ ವಾಲಂಟರಿ. ಯಾಕೆಂದ್ರೆ ಭಗವಂತ ಫೋರ್ಸ್ ಮಾಡಿ ಯಾವುದನ್ನು ಹೇಳೋದಿಲ್ಲ. ನಮ್ಗೆ ಇಚ್ಛೆದಲ್ಲಿ ಕೊಡ್ಬೋದು. ಎಸ್. ಎಸ್, ಓಕೆ. ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಚ ಕಲ್ಪತರೋ ವಿಚ್ಚ ಕೃಪಾ ಸಿಂಧುಭ್ಯೋ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವ್ಯಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ವಿಜಯ್. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಗುರುಜಿ. ನಾಳೆ ಏಕಾದಶಿ. ಧನ್ಯವಾದಗಳು ಪ್ರಭುಜಿ. ಏಕಾದಶಿ ಏಕಾದಶಿ ಹೇಳ್ತೇನೆ. ಏಕಾದಶಿ 7th ನಾಡಿದ್ದು. ಓಕೆ ಪ್ರಭುಜಿ. ನಾಡಿದ್ದು ಏಕಾದಶಿ ಗುರುವಾರ. ಖಚಿತ.